ಕಳೆದ 6 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಒಳ್ಳೆಯ ಆಡಳಿತಕ್ಕೆ ಅಪಪ್ರಚಾರದ ಮೂಲಕ ಕಪ್ಪು ಚುಕ್ಕೆ ತರುವ ಷಡ್ಯಂತ್ರವನ್ನ ವಿರೋಧ ಪಕ್ಷಗಳು ಮಾಡುತ್ತಿವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಮಂಗಳೂರಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಪೌರತ್ವ ತಿದ್ದುಪಡಿ ಕಾಯ್ದೆ 2019ರ ಮಂಗಳೂರು ವಿಭಾಗದ ಕಾರ್ಯಾಗಾರವನ್ನ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಬಳಿಕ ಮಾತನಾಡಿದರು. ಬಿಜೆಪಿಯ ನರೇಂದ್ರ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಕಾಶ್ಮೀರದಲ್ಲಿ 370 ವಿಧಿ ರದ್ದು ಮಾಡಿದಾಗ, ಅಯೋಧ್ಯೆ ತೀರ್ಪು ಬಂದಾಗ, ತ್ರಿವಳಿ ತಲಾಖ್ ಬಂದಾಗ ದೇಶದಲ್ಲಿ ಏನೂ ವಿರೋಧಗಳು ಸೃಷ್ಟಿಯಾಗಲಿಲ್ಲ. ವಿರೋಧ ಪಕ್ಷಗಳಿಗೆ ಆಡಳಿತ ಪಕ್ಷದ ವಿರುದ್ಧ ಯಾವುದೇ ಅಸ್ತ್ರಗಳು ಇರಲಿಲ್ಲ. ಆದ್ದರಿಂದ ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡಿ ಜನರ ದಾರಿ ತಪ್ಪಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾಶ್ಮೀರದ 370ನೇ ವಿಧಿ ರದ್ದತಿಯಾದಾಗ ಈ ದೇಶದಲ್ಲಿ ಗಲಭೆ ಆಗುತ್ತೆ. ಈ ದೇಶದಲ್ಲಿ ಏನೂ ಆಗಲಿಲ್ಲ. ಅಯೋಧ್ಯೆಯ ಶ್ರೀರಾಮಚಂದ್ರನ ಮಂದಿರದ ತೀರ್ಪುಗಳನ್ನು ಕೊಟ್ಟಾಗ ಹಿಂದೂ ಮುಸಲ್ಮಾನರನ್ನ ಹೊಡೆದಾಡಬಹುದು ಅನ್ನುವಂಥ ಚಿಂತನೆಗಳಿತ್ತು. ಅದರಲ್ಲೂ ಏನಾಗಲಿಲ್ಲ. ತ್ರಿತಲಾಖ್ ಮುಖಾಂತರವಾಗಿ ಒಂದು ಅಧಿಸೂಚನೆ ಹೊರಟಾಗ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನು ಎತ್ತಿ ಕಟ್ಟಬಹುದು ಅಂತ ಯೋಚನೆ ಮಾಡಿದ್ರು. ಅಲ್ಪಸಂಖ್ಯಾತರು ಹೇಳಲಿಲ್ಲ. ಹಾಗಾಗಿ ಯಾವುದೇ ಅಸ್ತ್ರಗಳು ಸಿಗದೇ ಇದ್ದಾಗ ಯಾವ ಕಾಂಗ್ರೆಸ್ ಲೋಕಸಭೆಯಲ್ಲಿ ಪೌರತ್ವವನ್ನು ಕೊಡಬೇಕು ಅಂತ ನೆಹರು ಕಾಲದಿಂದ ಹೇಳಿಕೊಂಡು ಬಂತ ಅದೇ ಕಾಂಗ್ರೆಸ್ ಇವತ್ತು ವಿರೋಧವನ್ನು ಮಾಡಿದ ರಾಜಕಾರಣದ ಕಾರಣಕ್ಕೋಸ್ಕರ. ಹಾಗಾಗಿ ಪೌರತ್ವ ತಿದ್ದುಪಡಿ ಕಾನೂನಿನ ಸದುಪಯೋಗಗಳು, ಬಳಕೆಗಳು, ಉಪಯುಕ್ತತೆಯನ್ನು ಜನಸಾಮಾನ್ಯರಿಗೆ ತಿಳಿಸಬೇಕಾದಂತಹ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಿದೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ನಿರ್ಮಲ್ ಕುಮಾರ್ ಸುರಾನರವರ ನೇತೃತ್ವದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯ 2019 ಮಂಗಳೂರು ವಿಭಾಗದ ಕಾರ್ಯಾಗಾರ ನಡೆಸಲಾಯಿತು. ಕಾರ್ಯಾಗಾರದಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಹಾಜರಿದ್ದರು.